ಗುರುಗಳಾಗಿರತಕ್ಕಂಥ ಬೃಹಸ್ಪತಿಯಲ್ಲಿ ಅವರ ಪಾದ ಕಮಲಕ್ಕೆ ಬಂದು ಬಿದ್ದು ಹೇಳುತ್ತಾ ಇದ್ದಾರೆ. ಆ ಬಲಿಚಕ್ರವರ್ತಿ ಎಂಬವನು ಮತ್ತೊಮ್ಮೆ ಮರುಜನ್ಮ ಪಡೆದವನು ಸುಮ್ಮನೆ ಉಳಿಯಲಿಲ್ಲ. ಓಡಿ ಬಂದು ನಮ್ಮ ಸುರಪುರಕ್ಕೆ ದಾಳಿ ಮಾಡಿದ್ದಾನೆ. ಮಾತ್ರವಲ್ಲ, ನಮ್ಮೆಲ್ಲರನ್ನು ಥಳಿಸಿ ಬರಿಗೈದು ಸದ್ವಸ್ತುಗಳ ವಶವ ಪಡೆದು ಏನಿಲ್ಲದಂತೆ ಮಾಡಿದ್ದಾನೆ. ಏನು ಮಾಡೋಣ ಸ್ವಾಮಿ, ಇದಕ್ಕೇನಾದರೂ ಪರಿಹಾರವನ್ನು ಕಂಡು ಹುಡುಕಿಕೊಡಬೇಕು ಅಂತೇಳಿ ಬೇಡುವಂತಹ ಸಂದರ್ಭದಲ್ಲಿ ನಗ್ತಾ ಇದ್ದಾರೆ ಬೃಹಸ್ಪತಿಗಳು. ದೇವಾದಿ ದೇವತೆಗಳೇ, ಎಲ್ಲವೂ ನಾವೆಂದಂತೆ ಇಲ್ಲ. ಭಗವಂತನ ಇಚ್ಛೆ. ಒಂದು ಹುಲು ಕಡ್ಡಿ ಅಲುಗಾಡಬೇಕಾದರೂ ಕೂಡ ಭಗವಂತನ ಲೀಲೆ. ಅವನಿಗೆ ಯಾವ ಕಾಲದಲ್ಲಿ ಏನೆಲ್ಲ ಆಗಬೇಕೋ ಅದು ಆಗ್ತಾ ಹೋಗುತ್ತೆ. ದುಷ್ಟರ ನಿಗ್ರಹ, ಶಿಷ್ಟರ ಪರಿಪಾಲನೆಯನ್ನು, ಹಾಗೆ ವಿಶೇಷವಾಗಿರತಕ್ಕಂಥ ತಪ್ಪುಗಳನ್ನು ತಿದ್ದಿಕೊಂಡು ತನ್ನ ಮಾಯಾ ಲೀಲೆಯನ್ನು ತೋರುತ್ತಾ ಯಾರಿಗೆ ಯಾವ ರೀತಿಯಲ್ಲಿ ತಾನು ವರ್ತಿಸಬೇಕು, ಯಾವ ರೀತಿಯಲ್ಲಿ ಅನುಗ್ರಹಿಸಬೇಕು ಅಂತ ಹೇಳಿ ಅವನೇ ಇಚ್ಛೆ ಪಡ್ತಾ ಇದ್ದಾನೆ. ದೇವರ ಇಚ್ಛೆ ಅಂತ ಹೇಳ್ತೇವೆ ನಾವು ಎಲ್ಲ ಕಾರ್ಯಕ್ರಮಕ್ಕೂ ಅಲ್ವಾ. ಅದೇ ರೀತಿಯಲ್ಲಿ ಕಶ್ಯಪ ಮುನಿ ಅದಿತಿ ದೇವಿಯಿಂದ ಇದಕ್ಕೆ ಒಂದು ಪರಿಹಾರ ಇದೆ. ಅವರ ಮೂಲಕವಾಗಿ ಇದಕ್ಕೆ ಸಂಪೂರ್ಣವಾದ ಪರಿಹಾರ ಸಿಗುವಂತಹ ಸಾಧ್ಯತೆಗಳಿರುವುದರಿಂದ ಒಂದಿಷ್ಟು ಸಮಯದಲ್ಲಿ ನೀವು ಅದನ್ನು ತಡಿಬೇಕು. ಹಾಗಾಗಿ ಭಗವಂತನಿಗೆ ಎಲ್ಲವೂ ತಿಳಿದಿರ್ತದೆ. ಎಲ್ಲಿ ಕಷ್ಟಪಡ್ತಾ ಇದ್ದಾರೆ ಜನಗಳು, ಎಲ್ಲಿ ಯಾವ ರೀತಿಯಲ್ಲಿ ಅನ್ಯಾಯದಿಂದ ಇದ್ದಾರೆ, ಎಲ್ಲಿ ಯಾವ ರೀತಿಯಲ್ಲಿ ನ್ಯಾಯದಿಂದ ಇದ್ದಾರೆ ಎಂಬುದೆಲ್ಲವೂ ಅವನಿಗೆ ಅವನ ದಿವ್ಯ ದೃಷ್ಟಿ, ಜ್ಞಾನ ದೃಷ್ಟಿಗೆ ತಿಳಿದಿರ್ತದೆ. ಹಾಗಾಗಿ ತಾನಾಗಿ ಅದು ಸರಿಪಡಿಸುವಂತ ಕಾಲ ಕೂಡಿ ಬರ್ತದೆ. ಇವಾಗ ನಿಮಗೆ ಆಶೀರ್ವಾದ ಮಾಡಿದ್ದೇನೆ, ಖಂಡಿತವಾಗಿ ಒಳ್ಳೆಯದಾಗ್ತದೆ ಅಂತೇಳಿ ಹರಸಿದ್ದಾರಂತೆ. ಇತ್ತ ಇಲ್ಲಿ ದೇವತೆಗಳ ಮೇಲೆ ಹೋರಾಟ ಮಾಡಿ ಗದ್ದುಗೆಯನ್ನು ವಶಪಡಿಸಿದರೆ ಏನಾಯ್ತಂತೆ. ಶುಕ್ರಾಚಾರ್ಯರು ಹೇಳ್ತಾ ಇದ್ದಾರೆ, ದೈತ್ಯರ ಗುರುಗಳವರು. ಇವರಿಗೊಂದು ಗುರು ಬೃಹಸ್ಪತಿ ಆದರೆ ಅವರಿಗೊಂದು ಶುಕ್ರಾಚಾರ್ಯರ ಗುರುಗಳು. ಅವರು ಹೇಳ್ತಾರೆ, ಬಲಿಚಕ್ರವರ್ತಿ, ಏನು ಇದು ಸುಲಭದ ವಿಷಯವ, ಸಣ್ಣ ವಿಷಯವ? ನೀನು ದೇವಾದಿ ದೇವತೆಗಳಲ್ಲಿ ಹೋರಾಟ ಮಾಡಿ ಸುರಗದ್ದಿಗೆಯನ್ನು ಪಡೆದಿದ್ದೇನೆ, ಬಹಳ ಪವಿತ್ರವಾಗಿರತಕ್ಕಂಥ ಸುವಸ್ತುಗಳನ್ನು ನಾನು ವಶಪಡಿಸಿಕೊಂಡಿದ್ದೇನೆ, ನೀನು ಹೆಮ್ಮೆಯಿಂದ ಬೀಗ್ತಾ ಇದೆಯಲ್ವ, ಅಹಂಕಾರದಿಂದ ವರ್ತನೆ ಮಾಡ್ತಾ ಇದೆಯಲ್ಲ, ಅಷ್ಟು ಸುಲಭ ಇಲ್ಲ. ದೇವಂದ್ರಾದಿಗಳಿಗೆ ಅದು 100 ಯಾಗವನ್ನು ಮಾಡಿ ಸಿದ್ಧಿಸಿದಂತಹ ಒಂದು ಸುರಗದ್ದುಗೆ. ಅಂತ ಶತಕೃತು ಯಾಗ ನಿನ್ನಲ್ಲಿ ಸಾಧ್ಯ ಉಂಟಾ? ಅದು ಮಾಡಿದರೆ ಮಾತ್ರ ಇದು ಸ್ಥಿರ ಆಗ್ತದೆ ನಿನಗೆ, ಇಲ್ಲದ್ರೆ ಇದು ಹೆಚ್ಚು ಸಮಯ ಉಳಿಯುವುದಿಲ್ಲ ನಿನ್ನ ಹತ್ರ. ಹೆಚ್ಚು ಸಮಯ ಉಳಿಬೇಕ ನೀನು. ಶತಕೃತಿ ಯಾಗವನ್ನು ಮಾಡುವುದರ ಮೂಲಕವಾಗಿ ಪವಿತ್ರವಾದಂತಹ ಈ ಯಜನದ ಮೂಲಕ ಅದನ್ನು ತನ್ನದಾಗಿಸಿಕೊಳ್ಳುವಂತಹ ಪ್ರಯತ್ನ ಬೇಕು. ಬರೇ ಹೋರಾಟದಲ್ಲಿ ನಿನ್ನ ಮನೆಗೆ ಬಂದರೆ ಪ್ರಯೋಜನ ಇಲ್ಲ. ಅಂತ ಭಕ್ತಿಯ ಯಾಗ, ಯಜನವನ್ನು ಮಾಡತಕ್ಕಂಥ ಒಂದು ಅನಿವಾರ್ಯತೆ ನಿನಗೆ ಬಂದಿದೆ. ಈಗ ಅದನ್ನು ಮಾಡ್ತೀಯಾ? ಮಾಡಬೇಕು, ಇಲ್ಲವಾದರೆ ಪ್ರಯೋಜನ ಇಲ್ಲ. ಅದಕ್ಕೆ ಹೇಳಿದ್ದಾರೆ ಪ್ರಾಜ್ಞರು, ಹರಿಗರ್ಪಿತವಾಗದೆ ಆವ ಕರ್ಮ ಮಾಡಿದರು. ಹರಿಗರ್ಪಣೆ ಆಗ್ಬೇಕು. ಯಾಗವನ್ನು ಕೂಡ ಒಟ್ಟಾರೆ ಭಕ್ತಿ ಇಲ್ಲದೆ ಏನು ಮಾಡಿ ಪ್ರಯೋಜನ ಇಲ್ಲ ಅಲ್ವಾ. ಹರಿಗರ್ಪಿತವಾಗದೆ ಆವ ಕರ್ಮವ ಮಾಡಿದರು, ಅದು ಹುರಿದು ಬಿತ್ತಿದ ಬೀಜ. ಹುರಿದು ಬಿತ್ತಿದ ಬೀಜ. ಬೀಜ ನಾವು ಎಲ್ಲಿಯಾದರೂ ತಂದು ಹಸಿ ಬೀಜ ಅಥವಾ ಸ್ವಲ್ಪ ಒಣಗಿದ ಬೀಜವನ್ನು ಹಾಕಿದರೆ ಮಳೆಗಾಲಕ್ಕೆ ಅದು ಚಿಗುರು ಬರ್ತದೆ, ಕೂಡಲೇ ಮೊಳಕೆ ಬರ್ತದೆ. ಅದು ಎಳತ್ತಾಗಿ ನಾವು ಎಲ್ಲಾದ್ರೂ ಹಾಕಿದರೆ ಅದು ಬರುವುದಿಲ್ಲ ಮೊಳಕೆ. ಇನ್ನು ಹುರಿದು ಬಿತ್ತಿದ ಬೀಜ, ಇಲ್ಲಾಂದ್ರೆ ಹುರಿದು ಬೀಜವನ್ನು ಹೋಗಿ ನೀವು ಹಾಕಿ ಎಂಥ ಗೊಬ್ಬರ ಹಾಕಿದ್ರು, ಎಂಥ ನೀರು ಹಾಕಿದ್ರು ಕೂಡ ಹುರಿದು ಹಾಕಿದ ಬೀಜ ಮೊಳಕೆ ಬರ್ತದ ಇಲ್ವಾ? ಅದಕ್ಕೆ ಹೇಳಿದ್ದಾರೆ ನೋಡಿ ಪ್ರಾಜ್ಞರು, ಹರಿಗರ್ಪಿತವಾಗದೆ ಆವ ಕರ್ಮವು. ಹರಿಗರ್ಪಣೆ ಮಾಡಬೇಕು. ಅರ್ಪಣಾ ಮನೋಭಾವನೆ ಸೇವೆ ಆಗಿರ್ಬೇಕು. ನಮ್ಗೆ ಶರಣಾಗತಿ ಬೇಕು ಭಗವಂತನ ಭಕ್ತಿಯಲ್ಲಿ ಅಲ್ವೇ. ಅಂಥ ಭಕ್ತಿಯಿಂದ ನೀನು ಯಾಗ ಮಾಡಬೇಕು. ಆಮೇಲೆ ಶತಕೃತ, ಅದು ಕೂಡ 100 ಯಾಗ ಮಾಡಿದರೆ ಸುರಗದ್ದಿಗೆ ಅಪಹರಿಸಿದ್ದು ನಿನ್ನದಾಗಬಹುದು, ಇಲ್ಲವಾದರೆ ಪುನಃ ಅದು ನಿಲ್ಲುವ ಹಾಗಿಲ್ಲ. ಅದನ್ನು ನಾನು ಎಚ್ಚರಿಸಿದ್ದು ಅಂತ ಶುಕ್ರಾಚಾರ್ಯರು ಹೇಳ್ತಾರೆ. ಹಾಗಾಗಿ ಅಂಥ ಯಾಗಗಳನ್ನು ಮಾಡಿ ಸಮಭಾಗವನ್ನು ಹರಿಗೆ ನಾವು ಬಿಟ್ಟುಕೊಡ್ಬೇಕಂತೆ. ಒಂದು ಒಳ್ಳೆಯ ಕೆಲಸ ಮಾಡಿದರೆ ಯಾವಾಗಲೂ ಅದೇ ದೇವರಿಗೆ ಬಿಟ್ಟುಕೊಡೋರು. ಎಲ್ಲ ನಾನೇ ಮಾಡಿದಂತ ಹೇಳುವವರು ಎಷ್ಟೋ ಜನ ಇದ್ದಾರೆ ಅಲ್ವಾ. ಆ ಒಬ್ಬರು ಯಾನು ಮಂತೀನಿ ಅಂತ ದೇವರ ಬಗ್ಗೆ ನೆನಪೇ ಆಗುವುದಿಲ್ಲ ಕೆಲವರಿಗೆ. ಒಂದು ಒಳ್ಳೆ ಮನೆ ಕಟ್ಟಿದರೆ ಒಬ್ಬ ನಿಷ್ಠಾವಂತ ಏನು ಹೇಳ್ತಾನೆ ಅಂತ ಹೇಳಿದ್ರೆ,
ಭಾರಿ ಶೋಕಾತ ನೀರ್ನ ಇಲ್ಲ ಅಂತ ಹೇಳಿದ್ರು. ಮಾತೆ ದೇವರನ ನಮ್ಮದಾಲೆಜ್ಜ ಅಂತ ಹೇಳ್ತಾನೆ ಅಲ್ವಾ. ಇದು ಅವನ ಅಂತರಂಗದಲ್ಲಿ ದೇವರ ಮೇಲಿನ ಅನುಗ್ರಹವನ್ನು ಪಡೆದಿದ್ದಾನೆ. ಆ ಮೂಲಕ ನನ್ನ ಮೂಲಕ ಒಂದು ಮನೆ ಆಗಿದೆ ಅಂತೇಳಿ. ಅದೇ ರೀತಿಯಲ್ಲಿ ದೊಡ್ಡ ಮದುವೆ ಸಮಾರಂಭ ಇರ್ಬೋದು, ಒಳ್ಳೆದಾಗಿದೆ ಅಂತ ಒಬ್ರು ಹೇಳಿದ್ರು, ಮಾತೆ ದೇವರನ ನಮ್ಮದಾಲೆಜ್ಜ ಅಂತ. ಈ ರೀತಿ ನಾವು ಮಾಡುವಂಥ ಯಾವುದೇ ಪರಿಪೂರ್ಣವಾದ ಕೆಲಸ ನನ್ನದೇ ಹೊನ್ನಾಗಿರ್ಬೋದು, ನನ್ನದೇ ಎಲ್ಲ ಶಕ್ತಿಗಳಿರ್ಬೋದು, ಅಥವಾ ನನ್ನದೇ ಎಲ್ಲ ಜನಗಳಿರ್ಬೋದು, ಅದು ಮೂಲಕವಾಗಿ ಒಂದು ಕೆಲಸ ಆದರೂ ಕೂಡ ಅಲ್ಲಿ ದೇವರ ಅನುಗ್ರಹ ಇದೆ, ಗುರು ಹಿರಿಯರ ಆಶೀರ್ವಾದ ಇದೆ ಅಲ್ವಾ, ಜನರ ಪ್ರೀತಿ ಇದೆ. ಇದನ್ನೆಲ್ಲವನ್ನು ಗಮನಿಸಿ ಅದು ಇದ್ದಾಗ ಮಾತ್ರ ಆ ಕೆಲಸಗಳು ಯಶಸ್ವಿಯಾಗಿದೆ, ಮನೆ ಯಶಸ್ವಿಯಾಗಿದೆ, ಸಮಾರಂಭ ಯಶಸ್ವಿಯಾಗಿದೆ ಅಂತೇಳಿ ದೇವರ ಮೇಲೆ ಬಿಡಬೇಕಂತೆ. ಅಷ್ಟು ನಂಬಿಕೆಯಿಂದ ದೇವರ ಒಬ್ಬರು ಇದ್ದಾರೆ ಅಂತೇಳಿ ಅಗೋಚರನಾಗಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ, ಅವನ ಅನುಗ್ರಹ ಇದೆ ಅಂತೇಳಿ ಎಣಿಸಿಕೊಂಡು ನೀನು ಯಾಗ ಮಾಡಬೇಕು. ಸುಮ್ಮನೆ ಯಾಗ ಮಾಡಿದರೂ ಪ್ರಯೋಜನ ಇಲ್ಲ. ದೇವರಿಗೆ ಅರ್ಪಿತವಾಗುವಂಥ ಆ ಮನೋಭಾವನೆ ನಿಂದ ದೇವರಿಂದಲೇ ಆಯಿತು ಅಂತೇಳಿ ತಿಳ್ಕೊಳ್ಬೇಕು, ಅಥವಾ ದೇವರ ಮೇಲಿನ ಅನನ್ಯವಾದಂಥ ಭಕ್ತಿಯಿಂದ ಮಾಡಬೇಕು. ಇಲ್ಲವಾದರೆ ಸುಮ್ಮನೆ ನೀನು ಯಾಗ ಮಾಡ್ತೇನೆ, ನಾನು ಕೂಡ ಅಶ್ವಮೇಧ ಯಾಗ 100 ಅಶ್ವಮೇಧ ಯಾಗ ಮಾಡೋದಲ್ಲ ಶುಕ್ರಾಚಾರ್ಯ ಹೇಳಿದ್ದಕ್ಕೆ. ಏನು ಮಾಡಬೇಕು, ಅದು ಸ್ಥಿರವಾಗಿ ಬೇಕಾದರೆ 100 ಅಶ್ವಮೇಧ ಯಾಗ ಅಯ್ಯೋ 100 ಬೇಕಾ 200 ಮಾಡುವ ಅದೇನು ತೊಂದರೆ ಇಲ್ಲ, ನಾನು ಮಾಡ್ತೇನೆ, ಆ ಸುರ ಗದ್ದಿಗೆ ನನಗೆ ಸ್ಥಿರವಾಗುವಾಗ ಮಾಡ್ತೇನೆ ಅಂತ ಹೇಳುವಾಗ ಹಾಗಲ್ಲ ಮಾರಾಯ. ಯಾಕಂದ್ರೆ ಅದೇ ದಾಸರು ಒಂದು ಕಡೆ ಹೇಳಿದ್ದಾರೆ, ಯಾವ ರೀತಿಯಲ್ಲಿ ನಾವು ಸುಮ್ಮನೆ ಭಕ್ತಿ ಮಾಡಿದರೆ ಪ್ರಯೋಜನ ಇಲ್ಲ, ನಮ್ಮಲ್ಲಿರತಕ್ಕಂಥ ಅಂತರಂಗ ಪರಿಶುದ್ಧವಾದಂಥ ಭಕ್ತಿ ಹೇಗಿರಬೇಕು ಅಂತೇಳಿ ದಾಸಾಗ್ರಗಣ್ಯರು ಆಗಾಗ ಎಚ್ಚರಿಸ್ತಾ ಇರ್ತಾರೆ ನಮ್ಮನ್ನು ಅಲ್ವಾ. ತನುವ ನೀರೊಳಗದ್ದೆ ಫಲವೇನು, ಮನದಲ್ಲಿ ದೃಢ ಭಕ್ತಿ ಇಲ್ಲದ ಮನುಜನು. ತನುವ ನೀರೊಳಗದ್ದೆ ಫಲವೇನು, ದಾನ ಧರ್ಮಗಳ ಮಾಡುವುದೇ ಸ್ನಾನ, ದಾನ ಧರ್ಮಗಳ ಮಾಡುವುದೇ ಸ್ನಾನ, ಜ್ಞಾನ ತತ್ವಗಳ ತಿಳಿಯುವುದೇ ಸ್ನಾನ. ಹೀನ ಪಾಪಂಗಳ ಬಿಡುವುದೇ ಸ್ನಾನ, ಧ್ಯಾನದಿ ಮಾಧವನ ನೋಡುವುದೇ ಸ್ನಾನ. ಸೃಷ್ಟಿಯೊಳಗೆ ಸಿರಿ ಪುರಂದರ ವಿಠಲನ ವಿಠಲ, ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ಜೈ ಜೈ ವಿಠಲ 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 ಪಂಡರೀನಾಥ ಭಗವಾನ್ ಕೀ. ಸೃಷ್ಟಿಯೊಳಗೆ ಸಿರಿ ಪುರಂದರ ವಿಠಲನ, ಮುಟ್ಟಿ ಭಜಿಸಿದರ ವಿರಜ ಸ್ನಾನ, ಮುಟ್ಟಿ ಭಜಿಸಿದರ ವಿರಜ ಸ್ನಾನ. ತನುವು ನೀರೊಳಗದ್ದಿ ಫಲವೇನು, ಮನದಲ್ಲಿ ದೃಢ ಭಕ್ತಿ ಇಲ್ಲದ ಮನುಜರು. ತನುವ ನೀರೊಳಗದ್ದಿ ಫಲವೇನು. ಪುರಂದರದಾಸರು ಎಚ್ಚರಿಸಿದ್ದಾರೆ ನೋಡಿ. ಸುಮ್ಮನೆ ನಾವು ಭಕ್ತಿ ಭಜನೆ ಮಾಡಿದರೆ ಪ್ರಯೋಜನ ಇಲ್ಲ, ಅಂತರಂಗ ಪರಿಶುದ್ಧವಾಗಿ ಮಾಡಬೇಕು ಅಲ್ವಾ. ಅಂತ ಅಂತರಂಗ ಪರಿಶುದ್ಧಿಯನ್ನು ನಾವು ಯಾವ ರೀತಿಯಲ್ಲಿ ಮಾಡಬೇಕು ಇತ್ಯಾದಿ ವಿಚಾರಗಳನ್ನು ನಾವು ತಿಳ್ಕೊಳ್ಳಬೇಕು. ಇಂಥ ಅಂತರಂಗ ಪರಿಶುದ್ಧಿಯಲ್ಲಿ ನಾವಿರತಕ್ಕಂಥ ಸಂದರ್ಭದಲ್ಲಿ ಭಕ್ತಿಯನ್ನು ಮಾಡಿದಾಗ ಪರಿಪೂರ್ಣವಾಗಿ ನಮಗೆ ಅದರ ವಿಶೇಷತೆ ನಮಗೆ ತಿಳಿಯುತ್ತದೆ. ಅದಕ್ಕೆ ಹೇಳ್ತಾರೆ, ಇಂಥ ಒಂದು ದೊಡ್ಡ ಯಾಗವನ್ನು ನೀನು ಮಾಡಬೇಕಾದ್ರೆ ತನುವು ನೀರೊಳಗದ್ದಿ ಏನೂ ಪ್ರಯೋಜನ ಇಲ್ಲ ಹಾಗೆ ಮಾಡಬೇಡ, ಮನದಲ್ಲಿ ದೃಢಭಕ್ತಿ ಇಟ್ಟುಕೊಂಡು ಮಾಡಬೇಕು. ದಾನ ಮಾಡಬೇಕು, ತ್ಯಾಗ ಮಾಡಬೇಕು, ಪರಿಶುದ್ಧವಾದಂಥ ಭಕ್ತಿಯಿಂದ ಅರ್ಪಣಾ ಮನೋಭಾವ ಸೇವೆ ಮೂಲಕ ಅಶ್ವಮೇಧ ಯಾಗವನ್ನು ಮಾಡಿದಾಗ ಈ ಸುರಗದ್ದಿಗೆ ನಿನಗೆ ಸ್ಥಿರವಾಗಿ ಉಳಿಯುವುದು ಅಂತೇಳಿ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ ಶುಕ್ರಾಚಾರ್ಯರ ಆದೇಶದಂತೆ ನರ್ಮದಾ ನದಿ ತೀರದಲ್ಲಿ ಅಶ್ವಮೇಧ ಯಾಗವನ್ನು ಬಲಿಚಕ್ರವರ್ತಿ ಆರಂಭಿಸ್ತಾ ಇದ್ದಾನೆ ನೋಡಿ.
ಬಹಳ ವಿಜೃಂಭಿತವಾಗಿರ್ತಕ್ಕಂಥ ಯಾಗ, ಬೇಕಾಗಿರ್ತಕ್ಕಂಥ ಎಲ್ಲ ತಂತ್ರಿವರಿಯರು ಹಾಗೂ ಇಷ್ಟಾರ್ಥ ಸಿದ್ಧಿಯನ್ನು ಮಾಡತಕ್ಕಂಥ ಫಲವನ್ನು ಅನುಭವಿಸಬೇಕು. ಎಲ್ಲ ರೀತಿಯ ವ್ಯವಸ್ಥೆಗಳಾಗಿದೆ ಅಲ್ವಾ. ದಾನ ಧರ್ಮಗಳು ಕೂಡ ಮಾಡುವಂಥ ವ್ಯವಸ್ಥೆಗಳನ್ನು ಬಲಿಚಕ್ರವರ್ತಿ ಮಾಡಿದ್ದಾರೆ. ಹಾಗೆ ಮಾಡ್ತಾ 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 ನರ್ಮದಾ ನದಿ ತೀರದಲ್ಲಿ ಆಯೋಜಿಸಿರುವಂಥ ಈ ಧರ್ಮಯಾಗ 99 ಯಾಗ ಆಗಿದೆ. 100 ಯಾಗ ಮಾಡಿದರೆ ಈ ದೇವಲೋಕ ಆಯ್ತು ಅವನದ್ದೇ, ಮತ್ತೆ ಸುರೇಂದ್ರನಿಗೆ ಸಿಕ್ಕಲಿಕ್ಕಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಬಲಿಚಕ್ರವರ್ತಿಯನ್ನು ಕಡಿಮೆಯವನಲ್ಲ, ಆ ಯಾಗವನ್ನು ಮಾಡ್ತಾ ಇದ್ದಾನೆ. ಆದರೆ ಅಷ್ಟಾಗುವಾಗ ಮತ್ತೊಂದು, ಈಗಾಗಲೇ ಬಲಿಚಕ್ರವರ್ತಿ ಥಳಿಸಿ ಗಡಗಡ ನಡುಗುತ್ತಿರುವವರು ಮತ್ತೆ ಭಯದಿಂದ ಮತ್ತೆ ವ್ಯಥೆಯಿಂದ ಇದ್ದಾರೆ. ಯಾರು? ದೇವಾದಿ ದೇವತೆಗಳು. ಅವರೇನು ಮಾಡ್ತಾರೆ? ಈ ಕಷ್ಟವನ್ನು ಯಾರಲ್ಲಿ ಹೇಳಲಿ ಅಂತೇಳಿ ಹೇಳುವಾಗ ಬೃಹಸ್ಪತಿ ಗುರುಗಳು ಹೇಳಿದ್ದಾರೆ, ಜನನೀ ಜನಕರಾಗಿರ್ತಕ್ಕಂಥ ಕಶ್ಯಪ ಮುನಿ, ಆಮೇಲೆ ಅದಿತಿ ದೇವಿಯಲ್ಲಿ ಹೋಗಿ ನೀವು ಅಂತೇಳಿ ಹಾಗೆಯೇ ಬಂದಿದ್ದಾರೆ. ಹೋಗಿ ಹೋಗಿ ಜನನಿಯಾಗಿರ್ತಕ್ಕಂಥ ಅದಿತಿ ದೇವಿಯ ಕಾಲ್ಬುಡದಲ್ಲಿ ಹೇಳ್ತಾ ಇದ್ದಾರೆ, ಜನನೀ ತಾಯೇ, ಜನನೀ ಜನನೀ ರಕ್ಷಿಸಮ್ಮನು ತಾಯ. ಸುರಗದ್ದಿಗೆಯನ್ನು ವಶಪಡಿಸಿದ್ದಾನೆ ಬಲಿಚಕ್ರವರ್ತಿ. ಮಾತ್ರವಲ್ಲ, ವಿಶೇಷವಾಗಿ ಎಲ್ಲ ಸುವಸ್ತುಗಳನ್ನು ಅಪಹರಿಸಿಕೊಂಡು ಹೋಗಿ ಸ್ವಾಧೀನ ಮಾಡಿಕೊಂಡಿದ್ದಾನೆ. ಆಮೇಲೆ ಯಾವ ರೀತಿಯಲ್ಲಿ ಅದನ್ನು ಸ್ಥಿರವಾಗಿಸಿಕೊಳ್ಳಬೇಕು ಅಂತೇಳಿ ಶುಕ್ರಾಚಾರ್ಯರ ಆ ಮಾರ್ಗದರ್ಶನದಂತೆ ಅಶ್ವಮೇಧ ಯಾಗವನ್ನು ಕೈಗೊಂಡಿದ್ದಾನೆ. ಯಾಗಗಳು ಮುಂದುವರಿತು ಇನ್ನು ಸ್ವಲ್ಪ ದಿವಸಗಳು. ಆ ಯಾಗವು ಕೂಡ ಯಶಸ್ವಿಗೊಳಿಸುವಂತಹ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾನೆ. ಅಮ್ಮ, ನಾವೇನು ಮಾಡಲಿ ಅಂತ ಹೇಳುವಾಗ ಮಕ್ಕಳ ದುಃಖ ಅರ್ಥ ಆಯಿತು ತಾಯಿ ಅದಿತಿ ದೇವಿಗೆ. ನೇರವಾಗಿ ಅವರನ್ನು ಕರ್ಕೊಂಡೇ ಪತಿಯಾಗಿರ್ತಕ್ಕಂಥ ಕಶ್ಯಪ ಮುನಿ ಬಳಿಗೆ ಬಂದಿದ್ದಾಳೆ. ಅದೇ ರೀತಿಯ ದುಃಖವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾಳೆ. ಏವಂ ಪುತ್ರೇಷು ಸುರಶ್ರೇಷ್ಠೌ, ಏವಂ ಪುತ್ರೇಷು ಸುರಶ್ರೇಷ್ಠಂ ಏವ ಮಾತಾ ಭಾಗ್ಯಹರಣೋ, ಏವ ಮಾತಾ ಭಾಗ್ಯಹರಣೋ. ನಾನು ಮಾತೆಯಾಗಿರುವಂತ ಈ ಸೌಭಾಗ್ಯ ಹರಣ ಆಗ್ತಾ ಇದೆ ಇದರಿಂದ ಅಲ್ವಾ. ಇನ್ನು ಮುಂದೆ ನಾನು ನಿಮಗೆ ಎಲ್ಲ ಮಾತೆ ಅಂತ ಹೇಗೆ ಹೇಳಿಕೊಳ್ಳು ಅಲ್ವಾ. ಸುರಶ್ರೇಷ್ಠರಾಗಿರ್ತಕ್ಕಂಥವ್ರು ನೀವೆಲ್ಲ ಪುತ್ರರಾಗಿರ, ಏನು ಮಾಡೋಣ? ಇಂಥ ಕಷ್ಟವನ್ನು ಪರಿಹರಿಸುವುದೇ ಹೇಗಪ್ಪ ಅಂತೇಳಿ ದೇವಾದಿ ದೇವತೆಗಳು, ಜನನಿ ಅದಿತಿ ದೇವಿ, ಪ್ರಾಜ್ಞರಾಗಿರ್ತಕ್ಕಂಥ ಕಶ್ಯಪ ಮುನಿಯಲ್ಲಿ ಇದನ್ನು ಹಂಚಿಕೊಂಡಿದ್ದಾರೆ ತಮ್ಮ ದುಃಖವನ್ನು. ಆವಾಗ ಕಶ್ಯಪ ಮುನಿಗಳು ಹೇಳುತ್ತಾರೆ, ಅದಿತಿ ದೇವಿ, ಸುರೇಂದ್ರ, ಏನು ಮಾಡೋಣ? ಇದೆಲ್ಲ ಭಗವಂತನ ಸಂಕಲ್ಪ. ಅವರು ಕೂಡ ಅದನ್ನು ಹೇಳ್ತಾ ಇದ್ದಾರೆ. ದೇವಾದಿ ದೇವತೆಗಳಿಗೆ ಒಂದು ಆಸೆ, ಮಡದಿಯಾಗಿರ್ತಕ್ಕಂಥ ಆ ಅದಿತಿ ದೇವಿಯಲ್ಲಿ ಹೇಳ್ತಾರೆ, ನಿನಗೊಂದು ಆಸೆ, ಬಲಿ ಚಕ್ರವರ್ತಿಗೊಂದು ಆಸೆ. ಎಲ್ಲರೂ ಕೂಡ ಆಸೆ, ಆಸೆ ಯಾರನ್ನು ಬಿಟ್ಟದ್ದಿಲ್ಲ, ಎಲ್ಲರೂ ಆಶಾವಾದಿಗಳೇ ಅಲ್ವಾ. ದುರಾಸೆ ಮಾತ್ರ ಇರಬಾರದು. ದುರಾಸೆಯಲ್ಲಿ ಮಾಡಿದನೇ ಏನು ಬಲಿಚಕ್ರವರ್ತಿ. ಆದರೆ ಇಲ್ಲಿ ಇವರಿಗೆ ಒಂದು ಅವರ ನಿಜವಾದ ಆಸೆ ಅಂತೂ ಇರ್ತದಲ್ಲ. ಅಯ್ಯೋ ದೇವರು, ಸುರಗದ್ದಿಗೆ ನಮ್ದಿದು, ಸುರಲೋಕ ನಮ್ದಿದು, ಅದನ್ನು ಯಾರನ್ನಾದರೂ ಪಡ್ಕೊಂಡ್ರೆ ಹೇಗೆ ಅಂತೇಳಿ ಅಲ್ವಾ. ಇದ್ದದ್ದಾದ್ರೆ ಬೇಕಲ್ಲ. ಆ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಆಸೆ ಇರ್ತದೆ. ಅತಿಯಾದ ಆಸೆ, ದುರಾಸೆಗಳು ಇರಬಾರದಂತೆ. ಅದಕ್ಕೆ ಹೇಳಿದ್ದಾರೆ, ಒಂದೊಂದೇ ಆಗುವಾಗ ಆಸೆಗಳು ಬರ್ತಾ ಇರ್ತದೆ ಅಂತೇಳಿ ಹೇಳ್ತಾರೆ. ವ್ಯಾವಹಾರಿಕವಾಗಿ ಸಾಮಾಜಿಕವಾಗಿ ನಾವು ಹೇಳುವುದಾದ್ರೆ, ಸಪ್ಪೆ ಮೆಲುವಾಗ ಸೊಪ್ಪಿನ ಚಿಂತೆ, ಈ ಆಸೆ ಆಕಾಂಕ್ಷೆಗಳು ಒಂದರೊಂದೇ ಒಂದು ಹೇಗೆ ಬರ್ತದೆ ಅಂತ ಹೇಳುದು ನಾನು. ಸಪ್ಪೆ ಮೆಲುವಾಗ ಸೊಪ್ಪಿನ ಚಿಂತೆ, ಸೊಪ್ಪು ದೊರೆತಾಗ ಉಪ್ಪಿನ ಚಿಂತೆ, ಸೊಪ್ಪು ಮೆಲುವಾಗ ಉಪ್ಪಿನ ಚಿಂತೆ, ಉಪ್ಪು ಬಂದರೆ ತುಪ್ಪ ಬರಲಿಲ್ಲವೆಂಬ ಚಿಂತೆ.
ಉಪ್ಪು ಬಂದೊಡೆ ತುಪ್ಪ ಬರಲಿಲ್ಲವೆಂಬ ಚಿಂತೆ, ತುಪ್ಪವೇ ದೊರಕಿದರೆ ಕೊಪ್ಪರಿಗೆ ಸಿಗಲಿಲ್ಲ ಎಂಬ ಚಿಂತೆ, ತುಪ್ಪವು ದೊರಕಿದರೆ ಕೊಪ್ಪರಿಗೆ ಸಿಗಲಿಲ್ಲ ಎಂಬ ಆಸೆ. ಇದು ಮನುಷ್ಯನದ್ದು ಸ್ವಾಭಾವಿಕ ಗುಣ ಅಲ್ವಾ? ಯಾವಾಗ ನೋಡಿದ್ರು ಕೂಡ ಸಪ್ಪೆ ಸಪ್ಪೆ ಇದ್ರೆ ಸ್ವಲ್ಪ ಸೊಪ್ಪು ಇದ್ರೆ ಒಳ್ಳೇದಿತ್ತು ಅಂತೇಳಿ, ಸೊಪ್ಪು ದೊರೆತಾಗ ಉಪ್ಪು ಬೇಕು ಸ್ವಲ್ಪ ಇದ್ರೆ ರುಚಿ ಆಗ್ತದೆ ಅಂತೇಳಿ ಅಲ್ವಾ? ಉಪ್ಪು ಇಲ್ದಿದ್ರೆ ಉಪ್ಪಿಗಿಂತ ರುಚಿ ಇಲ್ಲ ಅಂತ ಹೇಳ್ತಾರೆ, ತಾಯಿಗಿಂತ ಬಂಧು ಇಲ್ಲ ಅಂತ ಅಲ್ವಾ? ಉಪ್ಪು ಬಂತ ಆಮೇಲೆ ಸ್ವಲ್ಪ ತುಪ್ಪ ಹಾಕಿದ್ರೆ ಸ್ವಲ್ಪ ಭಯಂಕರ ಒಳ್ಳೇದಾಗ್ತದೆ, ರುಚಿ ಆಗ್ತದೆ. ತುಪ್ಪವು ದೊರಕಿದ್ರು ಕೂಡ ದೊಡ್ಡ ಕೊಪ್ಪರಿಗೆ ಬೇಕು ಅಂತ ಇವತ್ತು ಜನ ಹಾಗೆ ಆಸೆ ಪಡುವವರು, ದುರಾಸೆ ಪಡುವವರು ಎಷ್ಟೋ ಜನ ಇದ್ದಾರೆ. ಹಾಗಾಗಿ ವಿಷಯ ಭೋಗಕ್ಕೆ ಕೊನೆ ಇಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನೀವೆಲ್ಲರೂ ಕೂಡ ಧೃತಿಗಿಡಬೇಡಿ. ಬಾಲೆ, ಅದಿತಿ ದೇವಿ ಹೇಳಿ, ಸುರೇಂದ್ರಾದಿಗಳೇ ಎಲ್ಲಿದ್ದೀರಿ? ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ನಿಜವಾಗಿ ಕೂಡ ಏಳು ಬಾಲೆನೆ ವಿನಯ ವಿಶಾಲೆ, ಏಳು ಬಾಲೆನೆ ವಿನಯ ವಿಶಾಲೆ, ಎಲ್ಲಿದ್ದರೇನು ಸಿರಿ ವಲ್ಲಭನ ಭಕ್ತ, ಸಲ್ಲುವನು ಸಲಹುವನು ಅಂತರಂಗವನರಿತು. ಭಗವಂತ ಕೈ ಬಿಡ್ಲಿಕ್ಕಿಲ್ಲ, ಶ್ರೀಹರಿಯ ಇಚ್ಛೆ ಸದಾಚಾರ ಪೂರ್ಣವಾಗಿ ಇರ್ತದೆ. ಸಲ್ಲುವನು ಸಲಹುವನು ಅಂತರಂಗವನರಿತು, ಕೊಳ್ಳಿಗೆ ಇರುವೆ ಮುತ್ತಿದರೇನು ಲಾಭ, ಕೊಳ್ಳಿಗೆ ಇರುವೆ ಮುತ್ತಿದರೇನು ಲಾಭ, ಏಳು ಬಾಲೇನಿ ವಿನಯ ವಿಶಾಲೆ, ಎಲ್ಲಿದ್ದರೇನ್ ಸಿರಿ ವಲ್ಲಭನ ಭಕ್ತರ್ಗೆ, ಎಲ್ಲಿದ್ದರೇನ್ ಸಿರಿ ವಲ್ಲಭನ ಭಕ್ತರ್ಗೆ, ಏಳು ಬಾಲೇನಿ ವಿನಯ ವಿಶಾಲೆ, ವಿನಯ ವಿಶಾಲೆ, ವಿನಯ ವಿಶಾಲೆ. ಬಾಲೆ ಅದಿತಿ ದೇವಿ ಹೇಳು, ದುಃಖ ಪಡಬೇಡ. ಎಲ್ಲಿದ್ದರೇನು ಸಿರಿವಲ್ಲಭನ ಭಕ್ತರಿಗೆ, ನೀವೆಲ್ಲ ಸಿರಿವಲ್ಲಭನ ಭಕ್ತರು ಅಲ್ವಾ? ನೀನು ಅಷ್ಟೇ, ಅವರು ಸುರೇಂದ್ರಾದಿ ದೇವತೆಗಳು ಅಷ್ಟೇ. ಅಂದ್ರೆ ಎಲ್ಲಿದ್ರೂ ಕೂಡ ಏನು ತೊಂದರೆ ಇಲ್ಲ, ಅವನಿಗೆ ಗೊತ್ತಿದೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತೇಳಿ. ಅನ್ಯಾಯದಿಂದ ಹೋರಾಟ ಮಾಡಿ ತಗೊಂಡೋಗಿದ್ದಾನೆ ಬಲಿ ಚಕ್ರವರ್ತಿ, ಅವನಿಗೇನು ಮಾಡ್ಬೇಕಂತ ಅವ್ರಿಗೆ ಗೊತ್ತುಂಟು ಭಗವಂತನಿಗೆ ಅಲ್ವಾ? ಸಲ್ಲುವನು ಸಲಹುವನು ಅಂತರಂಗವನರಿತು. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ಭಗವಂತನಿಗೆ ಗೊತ್ತಿದೆ. ನೀನು ನಾನು ಒಳ್ಳೆಯವನು ಕೆಟ್ಟವನು ಅಂತೇಳಿ ಇನ್ನಷ್ಟಕ್ಕೆ ನೀನು ಇನ್ನೊಬ್ಬರಿಗೆ ತೋರ್ಪಡಿಸಿಕೊಳ್ಳಬಹುದು ಅಷ್ಟೇ ವಿನಃ ಅದರ ಪೂರ್ಣ ಅರಿವನ್ನು ಮಾಡಿಕೊಳ್ಳುವವನು ಯಾರು? ಭಗವಂತ. ಅದಕ್ಕೆ ಹೇಳಿದ್ದಾರೆ, ಕೊಳ್ಳಿಗೆ ಇರುವೆ ಮುತ್ತಿದರೇನು ಲಾಭ, ಉರಿಯುವ ಕೊಳ್ಳಿಗೆ ಇರುವೆ ಮುತ್ತಿದರೆ ಏನು ಲಾಭ. ಇರುವೆ ಒಂದು ಉರಿತಿರುವ ಕೊಳ್ಳಿಗೆ ಮುತ್ತಿ ಹಾಕ್ತಾನೆ, ಬೆಲ್ಲಕ್ಕೆ ಮುತ್ತಿ ಹಾಕಿ ಏನು ಸಿಗ್ತದೆ ಅದಕ್ಕೆ ಅಲ್ವಾ? ಸಕ್ಕರೆ ಬೆಲ್ಲಕ್ಕೆ ಹತ್ತಿರ ಇರುವೆಗಳು ಬಂದಾಗ ಅದಕ್ಕೆ ಪ್ರಯೋಜನ ಇದೆ. ಈ ಉರಿಯುವ ಕೊಳ್ಳಿಗೆ ಇರುವೆ ಹತ್ತಿರ ಬಂದರೆ ಅದಕ್ಕೆ ಲಾಭ, ಏನು ಲಾಭ ಇಲ್ಲ, ಸುಟ್ಟು ಹೋಗ್ತಾರೆ ಕರೆಕರೆ ಅಲ್ವಾ? ಹಾಗಾಗಿ ಇಂಥ ಒಂದು ರೀತಿಯಲ್ಲಿ ಇರಬೇಕಾದರೆ ಒಳ್ಳೆಯ ಪ್ರಯೋಜನವನ್ನು ಫಲವನ್ನು ಭಗವಂತನ ಮೂಲಕವಾಗಿ ಪಡಿಬೇಕಾದ್ರೆ ದೊಡ್ಡ ವ್ರತ ಮಾಡಬೇಕು. ನೀನು ಮಡದಿಯಾಗಿರತಕ್ಕಂಥ ಅದಿತಿ ದೇವಿಗೆ ಹೇಳ್ತಾ ಇದ್ದಾರೆ ಕಶ್ಯಪ ಮುನಿಗಳು, ವಯೋಭ್ರತ ವ್ರತ ಎನ್ನತಕ್ಕಂಥದ್ದು ಕಠಿಣವಾದ್ದು. ಆದರೆ ಪಾಲ್ಗುಣ ಮಾಸ ಪ್ರತಿಪದೆಯಿಂದ ದ್ವಾದಶಿ ತನಕ 12 ದಿನವಾದಂಥ ಈ ವ್ರತವನ್ನು ನೀನು ಆಚರಿಸಬೇಕು ಅಲ್ವಾ? ವ್ರತ ಮಾಡುವವರು ಇವತ್ತು ಎಷ್ಟೋ ಜನ ಇದ್ದಾರೆ. ಎಷ್ಟು ನೋಡಿದ್ರೆ ಎಲ್ಲ ದಿವಸ ಉಪವಾಸವೇ, ಸೋಮವಾರ ಉಪವಾಸ, ಮಂಗಳವಾರ ಉಪವಾಸ, ಎಲ್ಲ ದೇವರು ದಿನಕ್ಕೊಂದು ದೇವರಿದ್ದಾರೆ. ಸೋಮವಾರ ಈಶ್ವರ, ಮಧ್ಯಾಹ್ನ ಮಂಗಳಗೌರಿ ಮಹಾಗಣಪತಿ, ಬುಧವಾರ ಪಾಂಡುರಂಗ ವಿಠ್ಠಲ ಕೃಷ್ಣ, ಗುರುವಾರ ಗುರು ಪೂಜೆ, ಶುಕ್ರವಾರ ಲಕ್ಷ್ಮೀದೇವಿ ದುರ್ಗಾ ಪೂಜೆ, ಶನಿವಾರ ಆಂಜನೇಯ ವೆಂಕಟರಮಣ, ಅದೇ ರೀತಿಯಲ್ಲಿ ಭಾನುವಾರ ಅದೊಂದು ದಿವಸ ಏನಿಲ್ಲ ರಜೆ. ಇವತ್ತು ರಜೆ ಖುಷಿ ಬಂದದ್ದು ಮಾಡ್ಬೋದಂತ. ವ್ರತ 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 ಪೂಜೆ ಅಂತ ಉಪವಾಸ ಮಾಡುವವರು ಎಷ್ಟೋ ಜನ ಇದ್ದಾರೆ. ಮೊನ್ನೆ ಒಬ್ಬರ ಹತ್ರ ಕೇಳಿದೆ ನಾನು, ಏನು ಉಪವಾಸ? ಅಯ್ಯೋ ಮಧ್ಯಾಹ್ನ ಊಟ ಮಾಡಲಿಕ್ಕಿಲ್ಲ. ಹೌದಾ, ಮತ್ತೇನು ಫಲಾಹಾರ? ಏನು ಫಲಾಹಾರ ಮಾಡ್ತೀರಿ ಸ್ವಾಮಿ? 4 ಕ್ಯಾವೆಂಡಿಶ್ ಬಾಳೆಹಣ್ಣು, 3 ಎಪ್ಪಲು, 2 ಬೊಂಡ ಅಂತ. ಓ ದೇವರೇ, ಇಷ್ಟು ತಿಂದ ಮೇಲೆ ಯಾರಿಗಾದರೂ ಏನಾದರೂ ಬೇಕಾ ಸ್ವಾಮಿ? ಊಟ ಮಾಡಲಿಕ್ಕಿಲ್ಲಂತೆ, ಫಲಾಹಾರ ಅಂತೆ.
ಇಂಥ ರೀತಿಯಲ್ಲಿ ಉಪವಾಸ ಮಾಡುವವರು ಎಷ್ಟೋ ಜನ ಇದ್ದಾರೆ. ರಾತ್ರಿ ಹೊತ್ತು ಅಯ್ಯೋ ದೇವರೇ ಊಟ ಮಾಡ್ಲಿಕ್ಕಿಲ್ಲ, ಅಕ್ಕಿದ್ದು ಮುಸುರೆ, ಮತ್ತೇನು ಮಾಡಿ 10 ಚಪಾತಿ ಮಾತ್ರ ನಾನು ತಿನ್ನುವುದು ಅಂತ. ಅಕ್ಕಿದ್ದು ತಿನ್ಲಿಕ್ಕಿಲ್ಲಂತೆ, 10 ಚಪಾತಿ ತಿಂದರೆ ಒಂದು 2 ದಿವಸ ಊಟ ಬೇಕಾ? ಬೇಡ. ಅಂಥ ಉಪವಾಸ ನಿರಾಹಾರವಾಗಿ ನಾವು ಹೊಟ್ಟೆಗೆ ಆಹಾರವನ್ನೇ ತಗೊಳ್ಳದೆ ಅಂತ ಉಪವಾಸ ಮಾಡಿದರೆ ಆರೋಗ್ಯಕ್ಕೂ ಒಳ್ಳೆಯದು. ಅದೇ ರೀತಿಯಲ್ಲಿ ಏಕೋದ್ರಡ ಚಿತ್ತದಿಂದ ಭಗವಂತನನ್ನು ಧ್ಯಾನ ಮಾಡುವುದಕ್ಕೂ ಒಳ್ಳೆಯದು. ಆ ರೀತಿಯ ಒಂದು ರೀತಿಯ ಯಾಗ ಆಗಲಿ, ಯಜ್ಞ ಆಗಲಿ, ಉಪವಾಸಗಳು, ವ್ರತಗಳು ಬೇಕು. ಹಾಗೆ 12 ದಿವಸದ ವ್ರತವನ್ನು ನೇಮಾಳಿ ಪ್ರಕಾರವಾಗಿ ಹೇಗೆ ಮಾಡಬೇಕು ಅಂತೇಳಿ ಕಶ್ಯಪ ಮುನಿಗಳು ಯಾರಿಗೆ ಹೇಳ್ತಾ ಇದ್ದಾರೆ? ಮಡದಿಯಾಗಿರ್ತಕ್ಕಂಥ ಅದಿತಿ ದೇವಿಗೆ ಹೇಳ್ತಾ ಇದ್ದಾರೆ. ಪಾಲ್ಗುಣ ಮಾಸದ ಪ್ರತಿಪದೆಯಿಂದ ದ್ವಾದಶಿ ತನಕ 12 ದಿನದ ಈ ವ್ರತವನ್ನು ಭಕ್ತಿಯಿಂದ ಮಾಡಬೇಕು. ನೀನು ಮಾಡಿ ಆ ನಂತರ ಭಗವಂತನನ್ನು ಪ್ರಾರ್ಥನೆ ಮಾಡಿದಾಗ ಖಂಡಿತವಾಗಿಯೂ ಕೂಡ ಇದಕ್ಕೊಂದು ಫಲ ಕಾಣ್ತದೆ, ಸುರರಿಗೆ ಏನಾದರೂ ಕ್ಷೇಮ ಆಗ್ತದೆ. ಇದರಿಂದ ಬಲಿಚಕ್ರವರ್ತಿಗೊಂದು ದಾರಿ ಮಾಡ್ತಾನವ ಅಂಥೇಳಿ ಕಶ್ಯಪ ಮುನಿಗಳು ಆ ಸುರರ ಮುಂಭಾಗದಲ್ಲಿ ಅದಿತಿ ದೇವಿಗೆ ಮಾರ್ಗದರ್ಶನ ಮಾಡುವಂತಹ ಹೊತ್ತಿನಲ್ಲಿ ಎಲ್ಲವನ್ನೂ ಕೂಡ ಆ ಮಾತುಗಳನ್ನು ಧಾರಣೆ ಮಾಡಿಕೊಂಡು ಭಕ್ತಿಯಿಂದ ಆ ಸಮಯದಲ್ಲಿ, ನಿಯೋಜಿತ ಸಮಯದಲ್ಲಿ ವ್ರತ ನಿರ್ವಹಣೆಗಾಗಿ ಕುಳಿತಿದ್ದಾಳೆ. ಅದರ ಪೂರ್ಣಾವತಿಯ ಆ ಕಾಲಕ್ಕೆ ಬಂದಿದ್ದಾಳೆ ಅದಿತಿ ದೇವಿ. ನಮಸ್ತುಭ್ಯಂ ಭಗವತೆ ವಾಸುದೇವಾಯ, ನಮಸ್ತುಭ್ಯಂ ಭಗವತೆ ವಾಸುದೇವಾಯ, ಕ್ಷೀರಸಾಗರವಾಸಿ ಕ್ಷೀರಸಾಗರವಾಸಿ ಶೇಷಶಯನ, ಕ್ಷೀರಸಾಗರವಾಸಿ ಶೇಷಶಯನ. ಭಕ್ತಿಯಿಂದ ಧ್ಯಾನಾಸಕ್ತಳಾಗಿದ್ದಾಳೆ ಅದಿತಿ ದೇವಿ. ಮಗನಾಗಿ ಜನಿಸುನಿ ಖಗರಾಜ ಗಮನ, ಮಗನಾಗಿ ಜನಿಸುನಿ ಖಗರಾಗ ಗಮನ. ನಿಗಮ ಗೋಚರನೆ ನಾಗರಕ್ಷಕ ದೇವ ಕೃಷ್ಣ ಹರೇ. ನಿಗಮ ಗೋಚರನೆ ನಾಗ ರಕ್ಷಕ ದೇವ, ಮಗನಾಗಿ ಜನಿಸುನಿ ಖಗರಾಜ ಗಮನ, ಖಗರಾಜ ಗಮನ. ಜಗದೊಳಗೆ ನಿನ್ನ ನಗು ಮಗವ ತೋರ, ಜಗದೊಳಗೆ ನಿನ್ನ ನಗು ಮಗವ ತೋರ. ಅಗಣಿತ ಮಹಿಮನ ದರುಶನ ಭಾಗ್ಯ, ಅಗಣಿತ ಮಹಿಮನ ದರುಶನ ಭಾಗ್ಯ. ಮಗನಾಗಿ ಜನಿಸೂನಿ ಖಗರಾಜ ಗಮನ, ನಿಗಮ ಗೋಚರನೆ ನಾಗರಕ್ಷಕ ದೇವ, ನಿಗಮ ಗೋಚರನೆ ನಾಗರಕ್ಷಕ ದೇವ. ಮಗನಾಗಿ ಜನಿಸೂನಿ ಖಗರಾಜ ಗಮನ. ಕೃಷ್ಣ ವಾಸುದೇವ ನಮಸ್ತೆ ನಮಸ್ತೆ. ಭಕ್ತಿಯಿಂದ ಈ ಒಂದು ಆ ವ್ರತದ ಪೂರ್ಣಾವತಿ ಸಂದರ್ಭದಲ್ಲಿ ಧ್ಯಾನಾಸಕ್ತಳಾಗಿದ್ದಾಳೆ ಅದಿತಿ ದೇವಿ. ಬರುವುದಿದ್ದರೆ ಒಂದೊಂದು ರೀತಿಯಲ್ಲಿ ಜನ್ಮ ತಾಳಿ ನನ್ನ ಮಗನಾಗಿಯೇ ನೀನು ಜನಿಸು ಅಲ್ವಾ. ಅದೇ ರೀತಿಯಲ್ಲಿ ಜಗದೊಳಗೆ ನಿನ್ನ ನಗು ಮಗವ ತೋರುವುದರ ಮೂಲಕವಾಗಿ ಅಗಣಿತ ಮಹಿಮನ ದರ್ಶನ ಭಾಗ್ಯ ನಮಗೆಲ್ಲ ಆಗಬೇಕು. ಆ ರೀತಿ ನೀನು ಮಾಡಬೇಕು ಅಂತೇಳಿ ಹೇಳಿಕೊಂಡು ವಿಶೇಷವಾದಂಥ ಭಕ್ತಿಯನ್ನು ಮಾಡಿದ್ದಾಳೆ. ಆ ಭಕ್ತಿಗೆ ಸರಿಯಾಗಿ ಶ್ರೀಮನ್ನಾರಾಯಣ ಅದಿತಿ ದೇವಿಯ ಭಕ್ತಿಗೆ ಒಲಿದು ಕಶ್ಯಪರಲ್ಲಿ ಸೇರಿಕೊಂಡು ಮತ್ತೆ ನಿನ್ನ ಮಗನಾಗಿ ಬರುತ್ತೇನೆ. ಭಕ್ತಿಗೆ ಒಲಿದಂಥ ಭಗವಂತ ಪ್ರತ್ಯಕ್ಷನಾಗಿಯೋ ಅಶರೀರವಾಣಿಯಲ್ಲಿಯೋ ಒಂದಿಷ್ಟು ವಿಚಾರವನ್ನು ಅದಿತಿ ದೇವಿಗೆ ತಿಳಿಸ್ತಾನೆ. ಅಂದ್ರೆ ಕಶ್ಯಪನಲ್ಲಿ ನಾನು ಸೇರಿಕೊಂಡು ಆ ಮೂಲಕವಾಗಿ ಮತ್ತೆ ನಿನ್ನ ಮಗನಾಗಿ ಬರುತ್ತೇನೆ. ಮುಂದಿನ ವಿಶಿಷ್ಟವಾಗಿರತಕ್ಕಂಥ ಎಲ್ಲ ಕೆಲಸಗಳನ್ನು
ನಿರ್ವಿಘ್ನವಾಗಿ ನೆರವೇರಿಸುವಂಥ ವ್ಯವಸ್ಥೆಗೆ ಸರಿಗುಣವಾಗಿ ನಾನು ಬರ್ತೇನೆ ಎಂಬ ಒಂದು ಭರವಸೆಯನ್ನು ತಾಯಿಗೆ ನೀಡುತ್ತಾನೆ. ಅಂದರೆ ತಾಯಿಯಾದ ದೇವಾದಿ ದೇವತೆಗಳ ತಾಯಿಯಾಗಿರ್ತಕ್ಕಂಥ ಆ ಜನನಿ ಅವಳು ಅದಿತಿ ದೇವಿಗೆ ಭಗವಂತನ ಒಂದು ರೀತಿಯ ವಿಶೇಷವಾದಂಥ ಭರವಸೆ ಸಿಗ್ತದೆ. ಆವಾಗ ಮುಂದೆ ಏನು ಅಂಥೇಳಿ ಎಲ್ಲರೂ ಆಲೋಚನೆಯಲ್ಲಿ ಕೂತಿದ್ದಾರೆ. ದೇವಾದಿ ದೇವತೆಗಳೊಂದು ಕಡೆ, ಅಷ್ಟದಿಕ್ಪಾಲಕರೊಂದು ಕಡೆ, ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಆಲೋಚನೆಯಿಂದ ಏನಾಗ್ತದೆ, ಹೇಗಾಗ್ತದೆ, ಇನ್ನು ಬಲಿಚಕ್ರವರ್ತಿಯ ಯಾಗ ಮುಂದುವರಿತಾ ಇದೆ, ಅದು ಇನ್ನೇನು ಸುರಗದ್ದಿಗವನಿಗೆ ಸ್ಥಿರವಾಗ್ತದೋ ಅಥವಾ ಇಲ್ಲಿ ಏನಾಗ್ತದೆ ಅಂತ ಎಲ್ಲರೂ ಕೂಡ ಒಂದು ರೀತಿಯ ಕುತೂಹಲದಿಂದ ಇದ್ದಾರೆ. ಆವಾಗ ನಿಜವಾಗಿ ಕೂಡ ಭಗವಂತ ತಡ ಮಾಡುವುದಿಲ್ಲ. ದೇವರು ಎಲ್ಲಿ ಕಷ್ಟದಲ್ಲಿದ್ದಾರ, ಎಲ್ಲಿ ಯಾವ ಸಂದರ್ಭದಲ್ಲಿ ಅವರಿಗೆ ಅನುಗ್ರಹ ಕೊಡಬೇಕು ಆ ಸಂದರ್ಭದಕ್ಕೆ ಬರ್ತಾನೆ. ಅಕ್ಷಯಾಂಬರವನ್ನು ಬೇಡುವಂತಹ ಸಂದರ್ಭದಲ್ಲಿ ದ್ರೌಪದಿಗೆ ಅದೇ ಹೊತ್ತಿನಲ್ಲಿ ಕೃಷ್ಣ ಅಂಬರವನ್ನು ಕೊಟ್ಟಿದ್ದಾನೆ ಅಲ್ವಾ? ಆ ರೀತಿಯಲ್ಲಿ ಆ ಕ್ಷಣದಲ್ಲಿ ಆ ಹೊತ್ತಿಗೆ ಆಗದಿದ್ದರೆ ದೇವರನ್ನು ಮತ್ತೆ ಧ್ಯಾನ ಮಾಡಿ ದೇವರು ಭಕ್ತನನ್ನು ಅನುಗ್ರಹಿಸಿ ಏನು ಪ್ರಯೋಜನ ಅಲ್ವಾ? ಆ ಅನುಗ್ರಹ ಅಂತ ಹೇಳಿದ್ರೆ ಹಾಗೆ, ಯಾವ ಕಷ್ಟ ಕಾಲದಲ್ಲಿ ಇನ್ನು ನೀರಿಗೆ ಬೀಳ್ತೇನಂತ ಹೇಳುವಾಗ ಅಲ್ಲೇನೋ ಎತ್ತಬೇಕು. ಬಿದ್ದು ದಮ್ಮುಗಟ್ಟಿ ಎಲ್ಲ ಹೋದ ಮೇಲೆ ಮತ್ತೆ ದೇವರ ಅನುಗ್ರಹ ಇತ್ತು ಅವನಿಗೆ ಅಂತ ಹೇಳಿದ್ರೆ ಪ್ರಯೋಜನ ಉಂಟ? ಸತ್ತವರಿಗೆ ಯಾರು ದೇವರ ಅನುಗ್ರಹ ಅಂತೇಳಿ ಯಾರು ಹೇಳುವುದಿಲ್ಲ. ಹಾಗಾಗಿ ದೇವರು ಎಲ್ಲಿ ಅವನ ಒಳ್ಳೆಯ ಕರ್ಮದಲ್ಲಿ ಯಾವ ಜೀವನದಲ್ಲಿ ಏನು ಮಾಡಿದ್ದಾನೆ ಅದಕ್ಕೆ ಅನುಗುಣವಾಗಿ ಅವನನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ. ಹಾಗಾಗಿ ನಾವು ತಪ್ಪುಗಳನ್ನು ಮಾಡದೆ ಉತ್ತಮ ಕರ್ಮದಿಂದ ತ್ಯಾಗ ಬುದ್ಧಿ ದಾನ ಬುದ್ಧಿಯಿಂದ ಜೀವನದಲ್ಲಿ ಮುಂದೆ ಸಾಗಬೇಕು ಅಂತೇಳಿ ಪ್ರಾಜ್ಞರು ಆಗಾಗ ಎಚ್ಚರಿಸ್ತಾ ಇದ್ದಾರೆ. ದಾಸಾಗ್ರಿ ಗಣ್ಯರು ಎಚ್ಚರಿಸ್ತಾರಂತೆ. ಹಾಗಾಗಿ ಶ್ರವಣ ನಕ್ಷತ್ರದಲ್ಲಿ, ಆ ನಕ್ಷತ್ರದಲ್ಲಿ ಚಂದ್ರನು ಇರುವಂತಹ ಹೊತ್ತಿನಲ್ಲಿ, ಶ್ರವಣ ನಕ್ಷತ್ರದಲ್ಲಿ ಚಂದ್ರನಿರ್ತಾನೆ. ಇದು ಜಾತಕದಲ್ಲೆಲ್ಲ ನೋಡ್ಬರೋ, ಕುಂಡಲಿಯಲ್ಲಿ ನೋಡ್ಬರ್ತದೆ. ಹಾಗೆ ಶ್ರಾವಣ ಮಾಸದ ದ್ವಾದಶಿಯ ಸುಕಾಲ ಅಭಿಜಿತ್ ಮುಹೂರ್ತ ಬರ್ತದೆ ಅಂತೆ. ಇದೆಲ್ಲ ಒಂದು ಮುಹೂರ್ತ, ಕೆಲವರು ನೋಡುವಾಗ ಹೇಳ್ತಾರೆ, ಅದನ್ನೆಲ್ಲ ಗೊತ್ತಿದ್ದವರು ತಿಳಿದವರು ಎಲ್ಲ ಹೇಳ್ತಾರೆ. ಹಾಗೆ ಕಥೆಯಲ್ಲಿ ಕೂಡ ಶ್ರವಣ ನಕ್ಷತ್ರದಲ್ಲಿ ಚಂದ್ರನು ಇರುವಂತಹ ಸಂದರ್ಭ, ಶ್ರಾವಣ ಮಾಸದ ದ್ವಾದಶಿ ಸುಕಾಲದಲ್ಲಿ ಅಭಿಜಿತ್ ಸುಮುಹೂರ್ತದಲ್ಲಿ ದೇವಾದಿ ದೇವತೆಗಳ ರಕ್ಷೆಗಾಗಿ ಹೊಸತೊಂದು ಅವತಾರದಲ್ಲಿ ಭಗವಂತ ಶ್ರೀಮನ್ನಾರಾಯಣ ಬರ್ತಾನೆ. ಹೇಗೆ ಬರ್ತಾನೆ ನೋಡಿ. ಹಾಗಾಗಿ ನಿಕಟ ದಕ್ಷಿಣದ ಕರದಿ ದಂಡವ ಧರಿಸಿ ವಟು ರೂಪವ ತಾಳಿದನು ಶ್ರೀಹರಿಗೆ ದಿಟ ಭಾವದಲ್ಲಿ ದೇವಾದಿ ದೇವತೆಗಳ ರಕ್ಷೆಗಾಗಿ ಹೊಸತೊಂದು ಅವತಾರದಲ್ಲಿ ಬರುವಂತಹ ಈ ಭಗವಂತನ ಲೀಲೆ. ವಟು ರೂಪವ ತಾಳಿದನು ಶ್ರೀಹರಿ ಕುಟಿಲ ದೈತ್ಯ ಕುಲ ಸಂಗರಕ್ಕಾಗಿ, ಕುಟಿಲ ದೈತ್ಯ ಕುಲ ಸಂಗರಕ್ಕಾಗಿ ವಟು ರೂಪವ ತಾಳಿದನು ಶ್ರೀಹರಿ. ದಿಟಭಾವದಲ್ಲಿ ಕಮಂಡಲ ಧರಿಸಿ, ದಿಟಭಾವದಲ್ಲಿ ಕಮಂಡಲ ಧರಿಸಿ ಮುಕುಟವೆನಿಸುವಂತ ಛತ್ರವ ಪಿಡಿದು, ಮುಕುಟವೆನಿಸುವಂತ ಛತ್ರವ ಪಿಡಿದು ನಿಕಟ ದಕ್ಷಿಣ ಕರದಿ ದಂಡವ ಧರಿಸಿ, ನಿಕಟ ದಕ್ಷಿಣ ಕರದಿ ದಂಡವ ಧರಿಸಿ ಪ್ರಕಟವಾದನ ವಾಮನ ಮೂರ್ತಿ, ಪ್ರಕಟವಾದನ ವಾಮನ ಮೂರ್ತಿ. ವಟು ರೂಪವ ತಾಳಿದನು ಶ್ರೀಹರಿ ಕುಟಿಲ ದೈತ್ಯ ಕುಲ ಸಂಗರಕ್ಕಾಗಿ, ವಟು ರೂಪವ ತಾಳಿದನು ಶ್ರೀಹರಿ ಕುಟಿಲ ದೈತ್ಯ ಕುಲ ಸಂಗರಕ್ಕಾಗಿ. ದಿಟಭಾವದಲ್ಲಿ ಕಮಂಡಲ ಧರಿಸಿ